ಏನು ಮುಂದಿನ ತಿಂಗಳು ಬಜೆಟ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಮಂಡಿಸಲಿರುವಂಥ ಬಜೆಟ್ನಲ್ಲಿ ಕಲ್ಯಾಣ ರಾಜ್ಯಕ್ಕಾಗಿ ಕೆಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಅಭಿಯಾನವನ್ನು ರಾಜ್ಯ ಸಮಿತಿ ನಡೆಸ್ತಾ ಇದೆ. ಈ ಒಂದು ಅಭಿಯಾನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ನಿರ್ಲಕ್ಷಿಸಲ್ಪಡುವಂಥ ಕೆಲವು ಮಹತ್ತರವಾದಂಥ ಬೇಡಿಕೆಗಳನ್ನು ಇಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಬಜೆಟ್ನಲ್ಲಿ ವಿಶೇಷವಾದಂಥ ಒಂದು ಬಜೆಟನ್ನು ಮಂಡಿಸಬೇಕೆಂದು ಆಗ್ರಹಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಂಗಳೂರು ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 2 ಜಿಲ್ಲೆಯ ವತಿಯಿಂದ ನಾವು ಇವತ್ತು ನಡೆಸ್ತಾ ಇದ್ದೇವೆ. ಈ ಸಭೆಗೆ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ, ವೇದಿಕೆಯಲ್ಲಿ ನಮ್ಮೊಂದಿಗೆ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ಬಜತ್ತೂರ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಮಂಗಳೂರು ನಗರ ಜಿಲ್ಲೆಯ ಉಪಾಧ್ಯಕ್ಷರಾದ ಅಶ್ರಫ್ ಅಡ್ಡೂರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಮೂನಿಸ್ ಅಲಿ ಅವರು ಸಹ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯದರ್ಶಿ ಅಶ್ರಫ್ ಅಡ್ಡೂರು, ಮಂಗಳೂರು ನಗರ ಜಿಲ್ಲೆಯ ಕಾರ್ಯದರ್ಶಿ ನಿಸಾರ್ ಮೊರವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಾನು ಮೊಹಮ್ಮದ್ ಜಮಾಲ್, ಮಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಾರೆ. ಪತ್ರಿಕಾಗೋಷ್ಠಿಯನ್ನು ಮುನ್ನಡೆಸಿಕೊಡಲು ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದಂಥ ಅನ್ವರ್ ಸಾದತ್ ಅವರು ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಆತ್ಮೀಯ ಪ್ರಿಂಟ್ ಮೀಡಿಯಾ, ಅದೇ ರೀತಿ ದೃಶ್ಯ ಮಾಧ್ಯಮ, ವೆಬ್ ಪೋರ್ಟಲ್ಗಳ ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೂ ಕೂಡ SDPIಯ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು, ಶುಭಾಶಯಗಳನ್ನು ಹೇಳುತ್ತಾ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 2024ರ ಬಜೆಟ್ ಸಂದರ್ಭದಲ್ಲಿ, ಅದೇ ರೀತಿ 2025 ಏನು ಮಾರ್ಚ್ 7ಕ್ಕೆ ಈ ರಾಜ್ಯದಲ್ಲಿ ಮಾನ್ಯ ಹಣಕಾಸು ಸಚಿವರು ಕೂಡ ಆಗಿರ್ತಕ್ಕಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತನ್ನ 16ನೆಯ ಬಜೆಟನ್ನು ಮಂಡಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಸಾಧಾರಣವಾಗಿ ಬಜೆಟ್ ಅಂತ ಹೇಳುವಂಥದ್ದು ವಾರ್ಷಿಕ ಏನು ಲೆಕ್ಕಾಚಾರಗಳ ಒಂದು ವ್ಯವಸ್ಥೆಯಾಗಿರ್ತದೆ. ಆದರೆ ಈ ಸರ್ಕಾರಗಳು ಬಜೆಟ್ ಮಂಡಿಸುವಾಗ ಒಂದು ದೂರದೃಷ್ಟಿ ಇರುವುದಿಲ್ಲ. ಬಹುತೇಕ ನಾವು ನೋಡಿದಂತಹ ಸರ್ಕಾರಗಳು ಕೆಲವು ಚುನಾವಣೆಗಳ ಲೆಕ್ಕಾಚಾರಗಳು, ಅದೇ ರೀತಿ ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಆ ಬಜೆಟನ್ನು ಮಂಡನೆ ಮಾಡ್ತಾ ಇದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಕೂಡ ಬಜೆಟ್ ಮಂಡನೆ ಮಾಡುವಾಗ ನಾವು ನೋಡಿರ್ಬೋದು, ಮುಂದಿನ ಬಿಹಾರದ ಚುನಾವಣೆ, ದೆಹಲಿಯ ಚುನಾವಣೆಯನ್ನೆಲ್ಲ ಒಂದು ದೂರದೃಷ್ಟಿಯಲ್ಲಿ ಇಟ್ಕೊಂಡಾಗಿರ್ತದೆ ಅವರು ಆ ಬಜೆಟನ್ನು ಮಂಡನೆ ಮಾಡುವಂಥದ್ದು. ಅದೇ ರೀತಿ ಕಳೆದ ರಾಜ್ಯ ಸರ್ಕಾರವು ಕೂಡ, ಕಳೆದದ್ದಂತಲ್ಲ ಎಲ್ಲ ಸಂದರ್ಭಗಳಲ್ಲಿ ಕೂಡ ನಮ್ಮ ಸರ್ಕಾರಗಳು ಆ ರೀತಿಯಾಗಿರ್ತದೆ ಬಜೆಟನ್ನು ಮಂಡಿಸುವಂಥದ್ದು. ಅದರಲ್ಲಿ ಪ್ರಾದೇಶಿಕವಾದಂತಹ ಏನು ತಾರತಮ್ಯಗಳಿರ್ತದೆ, ಇಲಾಖಾವಾರು ತಾರತಮ್ಯಗಳಿರ್ತದೆ. ಕೆಲವು ಇಲಾಖೆಗಳನ್ನು, ಆ ಇಲಾಖೆಗಳನ್ನು ಪ್ರತಿನಿಧಿಸುವಂತಹ ಸಮುದಾಯವನ್ನು ಮೇಲೆತ್ತುವಂತಹ ಒಂದು ಸ್ಪಷ್ಟವಾದಂತಹ ಗುರಿ ಹಾಗೂ ಅಜೆಂಡಾ ಇಲ್ಲದೆ ಆ ಬಜೆಟನ್ನು ಮಂಡನೆ ಮಾಡುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗಿದೆ. ಕರ್ನಾಟಕ ಇಡೀ ದೇಶದ GDPಯಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಒಂದು ರಾಜ್ಯವಾಗಿದೆ. ಕಳೆದ ಕೇಂದ್ರ ಸರ್ಕಾರದ ಬಜೆಟಿನ ಸುಮಾರು 7% ಮೊತ್ತವನ್ನು ರಾಜ್ಯ ಸರ್ಕಾರ ಕಳೆದ ವರ್ಷದ ಬಜೆಟ್ನಲ್ಲಿ ಮಂಡನೆ ಮಾಡಿದೆ. ಆದರೆ ಆ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಹಿಂದುಳಿದ ಸಮುದಾಯಗಳಿಗೆ ಆಗಿರ್ಬೋದು, ಸಾರ್ವಜನಿಕ ಶಿಕ್ಷಣಕ್ಕೆ ಆಗಿರ್ಬೋದು, ಆರೋಗ್ಯ ಇಲಾಖೆಗೆ ಆಗಿರ್ಬೋದು, ಅಲ್ಪಸಂಖ್ಯಾತ ಇಲಾಖೆಗೆ ಆಗಿರ್ಬೋದು, ಆ ಸಮರ್ಪಕವಾಗಿ ಆ ಯೋಜನೆಗಳು ತಲುಪಲಿಲ್ಲ. ಇವತ್ತಿಗೂ ಕೂಡ ಅದು ತಲುಪಲಿಲ್ಲ. ಎಷ್ಟೋ ಘೋಷಣೆ ಮಾಡಿದಂತಹ ಯೋಜನೆಗಳೇ ಕೂಡ ಇಂಪ್ಲಿಮೆಂಟ್ ಆಗದೆ ಬಾಕಿ ಆಗ್ತಾ ಇರುವಂಥದ್ದು ನಮಗೆ ನೋಡಲಿಕ್ಕೆ ಸಾಧ್ಯವಿದೆ. ಆದ ಕಾರಣ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವ ರಾಜಕೀಯ ಪಕ್ಷವು ಮಾಡದಂಥ ಒಂದು ಹೊಸ ಸಂಪ್ರದಾಯವನ್ನು ಕಳೆದ 2 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ. ಬಜೆಟ್ ಅಂತ ಹೇಳಿದರೆ ನಮ್ಮ ದುಡ್ಡು, ತೆರಿಗೆಯ ದುಡ್ಡು,
ಇಲ್ಲಿ ಸಾರ್ವಜನಿಕರು ಕಟ್ಟುವಂತಹ ತೆರಿಗೆಯ ದುಡ್ಡಿನಲ್ಲಿ ಆಗಿರ್ತದೆ ರಾಜ್ಯ ಸರ್ಕಾರಗಳು ಆ ಮುಂಗಡ ಪತ್ರವನ್ನು ಆಯವ್ಯಯವನ್ನು ಮಂಡಿಸಬೇಕಿರುವಂಥದ್ದು. ಆವಾಗ ಅದನ್ನು ಕೇಳುವಂತಹ ರೈಟ್ಸ್ ಕೂಡ ನಮಗೆ ಇದೆ. ಈ ರೀತಿಯಾದಂತಹ ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳುವಂತಹ ಒತ್ತಾಯವನ್ನು ರಾಜ್ಯ ಸರ್ಕಾರದ ಮುಂದೆ ನಾವು ಸಾರ್ವಜನಿಕವಾಗಿ ಬಹಿರಂಗವಾಗಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಆದ ಕಾರಣ ಈ ವರ್ಷವೂ ಕೂಡ ನಾವು ಕರ್ನಾಟಕದ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅಂತ ಹೇಳುವಂಥ ಹೆಸರಿನಲ್ಲಿ ಒಂದು ಸಾರ್ವಜನಿಕ ಬಜೆಟನ್ನು ನಾವು ಸರ್ಕಾರದ ಮುಂದೆ ಮಂಡಿಸಿದ್ದೇವೆ. ಇದೊಂದು ರೀತಿಯ ನಮ್ಮ ಹಕ್ಕೊತ್ತಾಯ ಕೂಡ ಆಗಿದೆ. ಕಳೆದ ವಾರ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅದೇ ರೀತಿ ರಾಜ್ಯ ನಾಯಕರು ಪತ್ರಿಕಾಗೋಷ್ಠಿಯ ಮೂಲಕ ಈ ಬಜೆಟ್ ಪ್ರತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡಿದ ನಂತರ ಕಳೆದ 19ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅದರ ಬಗ್ಗೆ ಒಂದು ಹಕ್ಕೊತ್ತಾಯ ಸಭೆಯನ್ನು ಕೂಡ ಆಯೋಜಿಸಿದ್ದೇವೆ. ಅದಕ್ಕಿಂತ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ರಾಜ್ಯದ ಬಹುತೇಕ ಸಚಿವರು ಶಾಸಕರ ಬಳಿಯಲ್ಲಿ ನಮ್ಮ ಡೆಲಿಗೇಟ್ಸ್ ಹೋಗಿಕೊಂಡು ಆ ಬಜೆಟ್ನ ಪ್ರತಿಯನ್ನು ಅವರಿಗೆ ಕೊಟ್ಟು ಇದನ್ನು ನೀವು ಸರ್ಕಾರದ ಮುಂದೆ ಒತ್ತಡ ಹೇರುವ ಮೂಲಕ ಮುಂದೆ ಬರುವಂತಹ 7ನೇ ತಾರೀಕಿಗೆ ರಾಜ್ಯ ಸರ್ಕಾರ ಮಂಡಿಸಲಿಕ್ಕಿರುವಂತಹ ಬಜೆಟ್ನಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡುವಂತಹ ಒಂದು ಬಜೆಟ್ ಅನ್ನು ಅವರು ಮಂಡಿಸಬೇಕು ಅಂತ ಹೇಳುವಂಥ ಒತ್ತಡವನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕಬೇಕು ಅಂತ ಹೇಳುವಂತಹ ಒಂದು ಒತ್ತಾಯವನ್ನು ಈ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವಂತಹ ಸಚಿವರ ಮೇಲೆ ಅದೇ ರೀತಿ ಆಡಳಿತ ಪಕ್ಷದ ಶಾಸಕರ ಮೇಲೆ ನಾವು ಆ ಒತ್ತಡವನ್ನು ಹೇರಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ನಾವು ಇವಾಗ ಜಿಲ್ಲಾವಾರು ಕೆಲವೊಂದು ಬೇಡಿಕೆಗಳು ನಾವು ಈಗ ರಾಜ್ಯದಲ್ಲಿ ಅದನ್ನು ಬಿಡುಗಡೆ ಮಾಡುವಾಗ ಎಲ್ಲ ಜಿಲ್ಲಾವಾರು ಬೇಡಿಕೆಗಳನ್ನು ನಮಗೆ ಅಲ್ಲಿ ಇಡಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಆದ ಕಾರಣ ಜಿಲ್ಲಾ ಮಟ್ಟದಲ್ಲಿ ಆ ಜಿಲ್ಲಾವಾರು ಬೇಡಿಕೆಗಳ ಒಂದು ಪಟ್ಟಿಯನ್ನು ನಾವು ಮಾಡಿಕೊಂಡು ಅದನ್ನು ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಈ ಬಜೆಟ್ನಲ್ಲಿ ಸೇರ್ಪಡೆಗೊಳಿಸಬೇಕು, ಕಲ್ಯಾಣ ಬಜೆಟ್ ಆಗಬೇಕು ಅಂತಾದರೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಎಲ್ಲ ಸರ್ಕಾರಗಳು ಈ ರಾಜ್ಯದಲ್ಲಿ ಬರುವಂತಹ ಅದೇ ರೀತಿ ಕೇಂದ್ರ ಸರ್ಕಾರಗಳು ನಿರಂತರವಾಗಿ ಕಡೆಗಣಿಸುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಒಂದು ಹೊಸ ಯೋಜನೆಗಳು ಬಂದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇಲ್ಲ. ಅದು ಮೂಲಭೂತ ಸೌಲಭ್ಯಗಳಾಗಿರ್ಬೋದು ಅಥವಾ ಶಿಕ್ಷಣದಲ್ಲಿ ಆಗಿರ್ಬೋದು, ಯಾವುದೇ ಸರ್ಕಾರಿ ಯೋಜನೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ಒಂದು ತಾರತಮ್ಯವನ್ನು ಅನುಸರಿಸುವಂಥದ್ದು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದು ಒಂದು ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯೂ ಕೂಡ ಅದಕ್ಕೆ ಕಾರಣವಾಗಿದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವ ಜನಪ್ರತಿನಿಧಿಯೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಮುತುವರ್ಜಿ ತೆಗೆದುಕೊಂಡು ಒಂದು ಹೋರಾಟದ ರೂಪದಲ್ಲಿಯ ಅಥವಾ ಸರ್ಕಾರಕ್ಕೆ ಒತ್ತಡ ಹೇರುವಂಥ ರೂಪದಲ್ಲಿಯ ಅಥವಾ ಆ ಸದನದಲ್ಲಿ ಧ್ವನಿ ಎತ್ತುವ ರೂಪದಲ್ಲಿಯ ಅದನ್ನು ಪ್ರತಿಕ್ರಿಯೆ ನೀಡದಿರುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ ಕಾರಣ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಬೇಡಿಕೆ ಇಡ್ತಾ ಇದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋರಿಸುವಂಥ ಈ ತಾರತಮ್ಯ ಮತ್ತು ಈ ಮಲತಾಯಿ ಧೋರಣೆಯನ್ನು ರಾಜ್ಯ ಸರ್ಕಾರ ನಿಲ್ಲಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಬಹಳ ಕಾಲದ ಕೆಲವು ಬೇಡಿಕೆಗಳನ್ನು ನಾವು ತುಂಬ ಬೇಡಿಕೆಗಳನ್ನೇನು ಇಡ್ತಾ ಇಲ್ಲ, 10 ಪಾಯಿಂಟ್ ಇವತ್ತು ನಾವು ರಾಜ್ಯ ಸರ್ಕಾರದ ಮುಂದೆ ನಾವು ಸಲ್ಲಿಸ್ತಾ ಇದ್ದೇವೆ ಹಕ್ಕೊತ್ತಾಯವನ್ನು. ಈ 10 ಅಂಶಗಳನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲೇಬೇಕು. ಅದಕ್ಕಾಗಿ ನಮ್ಮ ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು ಅಥವಾ ಆಡಳಿತ ಪಕ್ಷದ ನಾಯಕರಿರ್ಬೋದು, ಅವರ ಬಳಿಗೆಲ್ಲ ನಾವು ಮುಂದಿನ ದಿವಸಗಳಲ್ಲಿ ಈ ಪ್ರತಿಗಳನ್ನು ಕೊಡ್ಲಿಕ್ಕಿದ್ದೇವೆ. ಅವರ ಬಳಿಗೆ ಹೋಗಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ನಮ್ಮ ಜಿಲ್ಲೆಯ ವಿಚಾರದಲ್ಲಿ ಅದರಲ್ಲಿ ಪಕ್ಷ ಭೇದ ಯಾವ ತಾರತಮ್ಯವೂ ಇಲ್ಲದೆ ನಾವೆಲ್ಲರೂ ಕೂಡ ಒಂದಾಗಿ ಸೇರಿಕೊಂಡು ಈ ಹೋರಾಟವನ್ನು ಮಾಡಲೇಬೇಕು. ಇದು ನಮ್ಮ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ನಮ್ಮ ನಾಯಕರುಗಳಿಗೆ, ಈ ಆಡಳಿತ ಪಕ್ಷದ ಪ್ರಭಾವಿ ನಾಯಕರುಗಳಿದ್ದಾರೆ ಅವರ ಬಳಿಗೆ ಮತ್ತೆ ಜನಪ್ರತಿನಿಧಿಗಳ ಬಳಿಗೆ ಇದನ್ನು ನಾವು ಕೊಂಡೊಯ್ಯಲಿಕ್ಕಿದ್ದೇವೆ. ಅದನ್ನು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆ ಒಂದು ಪ್ರತಿಯನ್ನು ಬಿಡುಗಡೆಗೊಳಿಸಿ ತಮ್ಮ ಗಮನಕ್ಕೂ ಕೊಡ್ತಾ ಇದ್ದೇವೆ. ತಾವು ಕೂಡ ಇದರ ಬಗ್ಗೆ ಒಂದು ಚರ್ಚೆಯನ್ನು ಹುಟ್ಟು ಹಾಕಿಕೊಂಡು ಈ ಜಿಲ್ಲೆಗೆ ಅತ್ಯಗತ್ಯವಾದಂತಹ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಂದಿಟ್ಟಾಕಮ್ಮ.
ರಾಜ್ಯ ಬಜೆಟ್ ಎಂಬುದು ರಾಜ್ಯದ ವಾರ್ಷಿಕ ಆಯವ್ಯಯದ ಲೆಕ್ಕಾಚಾರವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ಆರ್ಥಿಕ ವರ್ಷದಲ್ಲಿ ತನ್ನ ಬಜೆಟ್ ಮಂಡಿಸುತ್ತಿದೆ. ದೇಶದ ಆರ್ಥಿಕತೆಯಲ್ಲಿ ದೊಡ್ಡ ಪಾತ್ರ ವಹಿಸುವ ಕರ್ನಾಟಕ ರಾಜ್ಯವು ದೇಶದ GDPಯಲ್ಲಿ 3ನೇ ಸ್ಥಾನದಲ್ಲಿದೆ. ಕಳೆದ ವರ್ಷ ಕರ್ನಾಟಕ ಸರ್ಕಾರವು ಮಂಡಿಸಿದ ವಾರ್ಷಿಕ ಬಜೆಟ್ ಕೇಂದ್ರ ಸರ್ಕಾರದ ಬಜೆಟ್ ಮೊತ್ತದ 7%. ಅಂದರೆ ಕಳೆದ ವರ್ಷ ರಾಜ್ಯ ಸರ್ಕಾರವು 3,71,000 ಕೋಟಿ ರೂಪಾಯಿಗಳ ಗಾತ್ರದ ಆಯವ್ಯಯವನ್ನು ಮಂಡಿಸಿದೆ. ಬಜೆಟ್ ಮಂಡಿಸುವಾಗ ಎಲ್ಲ ಇಲಾಖೆಗಳಿಗೆ ಸೂಕ್ತ ಅನುದಾನ, ಹೊಸ ಕಲ್ಯಾಣ ಯೋಜನೆ, ಉದ್ಯೋಗ ಸೃಷ್ಟಿ, ಶಿಕ್ಷಣ, ಆರೋಗ್ಯಕ್ಕೆ, ಅಲ್ಪಸಂಖ್ಯಾತ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚು ಅನುದಾನ ಸೇರಿದಂತೆ ಪ್ರಾದೇಶಿಕತೆಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಯ ಮೊತ್ತವನ್ನು ಬಜೆಟ್ನಲ್ಲಿ ಮೀಸಲಿಡಬೇಕು. ಆದರೆ ದುರದೃಷ್ಟ ಏನೆಂದರೆ ಎಲ್ಲ ಸರ್ಕಾರಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಯೋಜನೆಗಳನ್ನು ನೀಡಲು ಮೀನಮೇಷ ಎಣಿಸುತ್ತಿದೆ. ಇಲ್ಲಿರುವ ಬಹುತೇಕ ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು, ಕಂಪನಿಗಳು ಖಾಸಗಿ ಒಡೆತನದ್ದಾಗಿದೆ. ಸಾರ್ವಜನಿಕ ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಇತರ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯಲ್ಲಿ ತೀರಾ ಕೆಳಮಟ್ಟದಲ್ಲಿದೆ. ರಾಜ್ಯದಲ್ಲಿ ಹೆಚ್ಚು ತೆರಿಗೆ ಸಂಗ್ರಹ ಆಗುವ ಜಿಲ್ಲೆಗಳ ಪೈಕಿ ಮೊದಲ ಸಾಲಿನಲ್ಲಿ ಇರುವ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಸೌಲಭ್ಯ ಮತ್ತು ಸರ್ಕಾರಿ ಯೋಜನೆಗಳನ್ನು ತರಲು ಸರ್ಕಾರ ಮೀನಮೇಷ ಎಣಿಸುತ್ತಿರುವುದು ಸರಿಯಲ್ಲ. ಇದು ವಿದ್ಯಾವಂತರ ಜಿಲ್ಲೆ ಎಂದು ಕರೆಯುವ ನಮಗೆ ಆಗುವ ಅತಿ ದೊಡ್ಡ ಅವಮಾನವಾಗಿದೆ. ಇಂತಹ ತಾರತಮ್ಯದ ವಿರುದ್ಧ ಮಂಗಳೂರಿಗರಾದ ನಾವೆಲ್ಲರೂ ಪಕ್ಷಭೇದ ಮರೆತು ಧ್ವನಿ ಎತ್ತಲೇಬೇಕು. ನಮ್ಮ ಅವಕಾಶಗಳನ್ನು ನಾವು ಪಡೆದುಕೊಳ್ಳಲು ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ. ಇಲ್ಲಿ ನಾವು 10 ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೇವೆ. ಅದರಲ್ಲಿ ಮೊದಲನೆಯದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಬೇಕು. ಅದೇ ರೀತಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಘಟಕವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಜುಕೇಷನ್ ಹಬ್ ಅಂತೆಲ್ಲ ಕರೀತಾರೆ. ಆದರೆ ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಲಾಬಿ ಬಹಳ ಜೋರಾಗಿದೆ. ಕೋಟ್ಯಾಂತರ ರೂಪಾಯಿಗಳು ಒಂದು ಸೀಟಿಗೆ ಪಡೆಯುವಂತಹ ಒಂದು ವ್ಯವಸ್ಥೆ ಮತ್ತು ಒಂದು ದೊಡ್ಡ ಒಂದು ಬಿಸ್ನೆಸ್ ಆಗಿದೆ. ಇಲ್ಲಿ ಸರ್ಕಾರಿ ಆದಂಥ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳುವಂಥದ್ದು ಇಲ್ಲಿನ ಜನರ ಬಹಳ ಕಾಲದ ಕೂಗಾಗಿದೆ. ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಆದ ಕಾರಣ ಸರ್ಕಾರ ಈ ಬಜೆಟ್ನಲ್ಲಿ, ಕಳೆದ ಬಜೆಟ್ನಲ್ಲಿ ಸುಮಾರು 8 ಜಿಲ್ಲೆಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಘೋಷಣೆಯನ್ನು ಮಾಡಬೇಕು. ಅದಕ್ಕೆ ಬೇಕಾದಂಥ ಅನುದಾನವನ್ನು ಮೀಸಲಿಡಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಕಾನೂನು ಕಾಲೇಜನ್ನು ಸ್ಥಾಪಿಸಬೇಕು. ನಮ್ಮ ಜಿಲ್ಲೆಯಲ್ಲಿ 3 ಕಾನೂನು ಕಾಲೇಜು ಇದೆ. ಅದು 3 ಕೂಡ ಖಾಸಗಿ ಕಾನೂನು ಕಾಲೇಜ್ ಆಗಿರ್ತದೆ. ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಕಾನೂನು ಕಾಲೇಜ್, ಲಾ ಕಾಲೇಜ್ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ 2ನೇ ಬೇಡಿಕೆ. ಅದೇ ರೀತಿ 3ನೇ ಬೇಡಿಕೆ, ಮಸೀದಿ ಮದರಸಾಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮುಸ್ಲಿಂ ಧಾರ್ಮಿಕ ಗುರುಗಳಿಗೆ ಉಸ್ತಾದ್ ವಸತಿ ಬಡಾವಣೆಯನ್ನು ನಿರ್ಮಾಣ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಸಮುದಾಯದ ಅರ್ಚಕರ ಹೆಸರಿನಲ್ಲಿ ಕೂಡ ಬಡಾವಣೆ ಇದೆ. ಅದೇ ರೀತಿ ಶಿಕ್ಷಕರ ಬಡಾವಣೆಗಳು ಕೂಡ ಇದೆ. ಬೇರೆ ಬೇರೆ ರೀತಿಯಾದಂತಹ ಬಡಾವಣೆಗಳನ್ನು ರಾಜ್ಯ ಸರ್ಕಾರ ಈ ಹಿಂದೆ ಅಲೌಟ್ ಮಾಡಿದೆ. ಅದೇ ರೀತಿ ಒಂದು ಬಹಳ ಚಿಕ್ಕ ಸಂಬಳಕ್ಕೆ ದುಡಿಯುವಂತಹ ಒಂದು ವರ್ಗವಾಗಿದೆ ಮುಸ್ಲಿಂ ಧಾರ್ಮಿಕ ಗುರುಗಳು. ಅವರ ಶ್ರೇಯೋಭಿವೃದ್ಧಿಗೆ, ಅದೇ ರೀತಿ ಅವರ ವಸತಿ ವ್ಯವಸ್ಥೆಗಾಗಿ ವಸತಿ ಬಡಾವಣೆಯನ್ನು, ಮೌಲಾನಾ ವಸತಿ ಬಡಾವಣೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಂಥದ್ದು ಬಹಳ ಸುಂದರವಾದಂತಹ ಒಂದು ಜಿಲ್ಲೆ. ಅರಬ್ಬಿ ಸಮುದ್ರ, ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿರುವಂತಹ ಒಂದು ಜಿಲ್ಲೆ. ಇಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಸರ್ಕಾರ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ದೊಡ್ಡ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವುದಾದರೆ ಅದಕ್ಕೆ ತುಂಬ ಅವಕಾಶಗಳಿದೆ. ಅದು ಜಾಗತಿಕ ಮಟ್ಟದಲ್ಲಿ ಈ ಜಿಲ್ಲೆಯನ್ನು ಆಕರ್ಷಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಆದ ಕಾರಣ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಿಶೇಷ ಪ್ರವಾಸೋದ್ಯಮ ಯೋಜನೆಯನ್ನು ರೂಪಿಸಬೇಕು. ಅದರಲ್ಲಿ ನಮ್ಮ ಸಮುದ್ರ ಕಿನಾರೆಗಳಾದಂತಹ ಇಡ್ಯ, ಬೆಂಗರೆ, ತಣ್ಣೀರುಬಾವಿ, ಪಣಂಬೂರು, ಸೋಮೇಶ್ವರ, ಉಳ್ಳಾಳ, ಇಲ್ಲಿ ವಾಕಿಂಗ್ ಟ್ರ್ಯಾಕ್, ಫ್ಲೈ ಝೋನು ಇಂಥದನ್ನೆಲ್ಲ ನಿರ್ಮಾಣ ಮಾಡಲಿಕ್ಕೆ ಅವಕಾಶಗಳಿದೆ. ಮತ್ತು ನಮ್ಮ PWD ಇಲಾಖೆಯ ವತಿಯಿಂದಲೂ ಕೂಡ ಇಲ್ಲಿ ಕಾಟೇಜ್ಗಳನ್ನು ಕೇರಳ ಸರ್ಕಾರ ಅದನ್ನು ಈ ಸಂದರ್ಭದಲ್ಲಿ ಮಾಡಿದೆ. ಮಿತ ದರದಲ್ಲಿ ಪ್ರವಾಸಿಗರಿಗೆ ತಂಗಲಿಕ್ಕೆ ಬೇಕಾದಂತಹ ಕಾಟೇಜ್ಗಳನ್ನು, ಪ್ರವಾಸಿ ಮಂದಿರಗಳನ್ನು ಕೂಡ ನಿರ್ಮಾಣ ಮಾಡಬೇಕು. ಇದಕ್ಕೆ ಕನಿಷ್ಠ ಪಕ್ಷ ಈ ಬಜೆಟ್ನಲ್ಲಿ ಒಂದು 3,000 ಕೋಟಿ ರೂಪಾಯಿಯನ್ನು ಈ ಒಂದು ಯೋಜನೆಗೆ, ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮೀಸಲಿಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಹಕ್ಕೊತ್ತಾಯವನ್ನು ಸರ್ಕಾರದ ಮುಂದೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ನಮ್ಮ ಒಂದು ಮುಖ್ಯವಾದಂಥ ಬೇಡಿಕೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಕಾಲದ ಬೇಡಿಕೆಯೂ ಕೂಡ ಆಗಿರ್ತದೆ.
ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡ ವಿಶಾಲವಾದಂಥ ಒಂದು ಜಿಲ್ಲೆ. ಸುಮಾರು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಬೇಕು ಅಂತಾದರೆ 130-140 ಕಿಲೋಮೀಟ್ರ್ ಅಷ್ಟು ದೂರ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ. ಇಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅಂತಾದರೆ ಆ ಸುಳ್ಯ ಬಾರ್ಡ್ರ್ ಅಥವಾ ಈ ಕಡೆ ಬೆಳ್ತಂಗಡಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅಂತಾದರೆ 100-130 ಕಿಲೋಮೀಟ್ರ್ಗಳಷ್ಟು ಸಂಚರಿಸಿ ಬರಬೇಕು. ಇದನ್ನೆಲ್ಲವನ್ನು ಇಟ್ಟುಕೊಂಡು ಇದೊಂದು ದೊಡ್ಡ ಜಿಲ್ಲೆ. 1999ರಲ್ಲಿ ಜಿಲ್ಲೆ ವಿಭಜನೆಯಾಗಿ ಉಡುಪಿ ಜಿಲ್ಲೆಯಾಗುವಾಗ ಇಲ್ಲಿ 5 ತಾಲೂಕುಗಳಿತ್ತು. ಇವಾಗ ಇಲ್ಲಿ ತಾಲೂಕುಗಳು 9 ಆಗಿದೆ. ಇನ್ನೂ ಕೂಡ ತಾಲೂಕುಗಳ ಬೇಡಿಕೆ ಇದೆ. ವಿಟ್ಲ ತಾಲೂಕು ಹೊಸದಾಗಬೇಕು ಅಂತ ಹೇಳುವಂತಹ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಆದ ಕಾರಣ ಇದನ್ನೆಲ್ಲ ಇಟ್ಟುಕೊಂಡು ಪುತ್ತೂರನ್ನು ಕೇಂದ್ರೀಕೃತವಾದಂಥ ಒಂದು ಹೊಸ ಜಿಲ್ಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಗಳು ಕೂಡ ಇದೆ ಪುತ್ತೂರು ನಗರಕ್ಕೆ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಮಾನದಂಡ ಇದೆ. ಅದನ್ನು ಇಟ್ಕೊಂಡು ಬಜೆಟ್ನಲ್ಲಿ ಸರ್ಕಾರ ಹೊಸ ಜಿಲ್ಲಾ ಘೋಷಣೆ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಅನುದಾನವನ್ನು ಮೀಸಲಿಡಬೇಕು. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಯಾರಿ ಸಮುದಾಯ ಅಂತ ಹೇಳುವಂಥದ್ದು ದೊಡ್ಡ ಸಮುದಾಯ, ತಮಗೆಲ್ಲ ಗೊತ್ತಿರುವ ಹಾಗೆ ದೊಡ್ಡ ಸಮುದಾಯವಾಗಿದೆ. ಬ್ಯಾರಿಗಳದ್ದು ವಿಶೇಷವಾದಂತಹ ಸಂಸ್ಕೃತಿ, ಆಚರಣೆ, ವಿಚಾರಗಳು ಬಹಳ ಒಂದು ಅವರ ಒಂದು ವಿಭಿನ್ನವಾದಂತಹ ಒಂದು ಸಂಸ್ಕೃತಿಯನ್ನು ಹೊಂದಿದಂತಹ ಬ್ಯಾರಿ ಸಮುದಾಯ ಈ ದೇಶದ, ಈ ಜಿಲ್ಲೆಯ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ನೀಡುವಂತಹ ಒಂದು ಸಮುದಾಯ. ಈ ದೇಶದಂತಲ್ಲ, ಜಗತ್ತಿನ ಎಲ್ಲ ಕಡೆಗಳಲ್ಲಿಯೂ ಕೂಡ ಬ್ಯಾರಿಗಳಿದ್ದಾರೆ. ಸರಿಸುಮಾರು ಜಗತ್ತಿನಾದ್ಯಂತ ಸುಮಾರು 15-18 ಲಕ್ಷ ಬ್ಯಾರಿಗಳು ಇದ್ದಾರೆ ಅಂತ ಒಂದು ಅಂಕಿಅಂಶದ ಪ್ರಕಾರ ಸಿಗುವಂತಹ ಮಾಹಿತಿ. ಇಷ್ಟೆಲ್ಲ ದೊಡ್ಡ ಒಂದು ಸಮುದಾಯಕ್ಕೆ ಇಲ್ಲಿ ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ ಒಂದು ಬ್ಯಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು. ಈಗಾಗಲೇ ಅದರ ಬಗ್ಗೆ ಹೋರಾಟಗಳು ಕೂಡ ಆರಂಭವಾಗಿದೆ. ಕೆಲವೊಂದು ಸಂಘಟನೆಗಳು ಕೂಡ ಆ ಬಗ್ಗೆ ದನಿಯೆತ್ತಾ ಇದೆ. ನಾವಿವತ್ತು ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸರ್ಕಾರದ ಮುಂದೆ ಮಂಡಿಸ್ತಾ ಇರುವಂಥದ್ದು ಬ್ಯಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡುವ ಮೂಲಕ ಆ ಬ್ಯಾರಿಗಳ ಅಭಿವೃದ್ಧಿಗೆ ಬೇಕಾಗಿ ಸರ್ಕಾರ ಶ್ರಮಿಸಬೇಕು. ಅದೇ ರೀತಿ ಬ್ಯಾರಿ ಸಮುದಾಯದ ದೊಡ್ಡ ಒಂದು ಬೇಡಿಕೆಯಾದಂತಹ, ಬಹುಕಾಲದ ಬೇಡಿಕೆಯಾದಂತಹ ಬ್ಯಾರಿ ಭವನವನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಇದು ಎರಡನ್ನೂ ಕೂಡ ಸರ್ಕಾರ ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು. ಮತ್ತು 7ನೇ ಬೇಡಿಕೆ, ನಮ್ಮ ಬೆಂಗಳೂರಲ್ಲಿ IT ಫೀಲ್ಡಲ್ಲಿ ಇಡೀ ಜಗತ್ತಿನಲ್ಲಿ ಗಮನ ಸೆಳೆದಂತಹ ನಗರ ಅಂತ ಹೇಳಿದರೆ ಬೆಂಗಳೂರು. ಇವತ್ತು ಬೆಂಗಳೂರು ಬಿಟ್ಟರೆ ಕರ್ನಾಟಕದಲ್ಲಿ ಅದಕ್ಕೆ ಅವಕಾಶಗಳಿರುವಂತಹ ಒಂದು ನಗರ, ಒಂದು ಜಿಲ್ಲೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು. ಆದ ಕಾರಣ ಮಂಗಳೂರಲ್ಲಿ ಆ ಒಂದು IT ಡೆವಲಪ್ಮೆಂಟ್ ಮಾಡಲಿಕ್ಕೆ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಏರ್ಪೋರ್ಟ್ ಇದೆ, ಹಾರ್ಬರ್ ಇದೆ, ಇಂಥ ಎಲ್ಲ ಸಾರಿಗೆ ವ್ಯವಸ್ಥೆಗಳೆಲ್ಲ ಇದೆ. ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಂಗಳೂರಿನಲ್ಲಿ ಒಂದು ಮಾಹಿತಿ ತಂತ್ರಜ್ಞಾನದ ಟೆಕ್ನೋ ಪಾರ್ಕನ್ನು ಸರ್ಕಾರದ ಸ್ಥಾಪಿಸಬೇಕು ಅಂತ ಹೇಳುವಂತಹ, ಅದಕ್ಕೆ ಬೇಕಾದಂತಹ ಮೂಲಭೂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು. ಮತ್ತು 8ನೇ ಬೇಡಿಕೆ, ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಕೃಷಿಯಾದಂತಹ ಭತ್ತದ ಕೃಷಿಯು ಇವತ್ತು ಅವನತಿಯ ಅಂಚಿಗೆ ತಲುಪಿದೆ. ಒಂದು ಕಾಲದಲ್ಲಿ ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕ ಕೃಷಿಯಾಗಿತ್ತು ಭತ್ತ, ಇವತ್ತು ಇಲ್ಲದು, ಅದು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಎಲ್ಲಿಂದಲೂ ನಾವು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ. ಇಂದಿನ ಜನ್ರೇಷನಿಗೆ ಅಕ್ಕಿ ಹೇಗೆ ಬೆಳೆಯುತ್ತದೆ ಅಂತ ಕೇಳಿದರೆ ಅವರಿಗೆ ಗೊತ್ತಿಲ್ಲ. ಆದ ಕಾರಣ ಆ ಕೃಷಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಮತ್ತು ನಮಗೆ ಒಂದು ಒಳ್ಳೆಯ ಆಹಾರವನ್ನು ಸಿಗಲಿಕ್ಕೆ, ನಮಗೆ ಬೇಕಾದಂಥ ಭತ್ತವನ್ನು ಇಲ್ಲೇ ಬೆಳೆಸುವಂಥ ಒಂದು ವ್ಯವಸ್ಥೆ ಕೂಡ, ಅದಕ್ಕೆ ಬೇಕಾದಂಥ ಕೃಷಿ ಭೂಮಿ ಕೂಡ ಇಲ್ಲಿ ಇದೆ. ಅದಕ್ಕೆ ಬೇಕಾಗಿ ಕೇರಳ ಸರ್ಕಾರ ಇತ್ತೀಚೆಗೆ ತಂದಂಥ ಒಂದು, ಕಳೆದ ಸರ್ಕಾರದ ಅವಧಿಯಲ್ಲಿ 1 ಎಕರೆ ಕೃಷಿ ಭತ್ತ ಕೃಷಿ ಮಾಡುವವರಿಗೆ 2 ಲಕ್ಷ ರೂಪಾಯಿ ಸರ್ಕಾರ ಪ್ರೋತ್ಸಾಹ ಧನ ಕೊಡ್ತಾ ಇದೆ. ಅದೇ ರೀತಿಯಾದ ಒಂದು ಪ್ರೋತ್ಸಾಹ ಧನವನ್ನು ಕರ್ನಾಟಕ ಸರ್ಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಭತ್ತ ಕೃಷಿ ಮಾಡುವವರಿಗೆ ಕೊಡಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವಿಡ್ತಾ ಇದ್ದೇವೆ. ಮತ್ತು ಕರ್ನಾಟಕ ಹೈಕೋರ್ಟಿನ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು. ಸಂಚಾರಿ ಪೀಠ ಅದನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಬೆಳಗಾವಿ, ಗುಲ್ಬರ್ಗದಲ್ಲಿ ಎಲ್ಲ ಸಂಚಾರಿ ಪೀಠ ಇದೆ, ಅದೇ ರೀತಿ ಮಂಗಳೂರಲ್ಲಿಯೂ ಕೂಡ ಸಂಚಾರಿ ಪೀಠವೊಂದನ್ನು ಸ್ಥಾಪಿಸಬೇಕು. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದಂಥ ಅಡಿಕೆ ಕೃಷಿಗೆ ಎಳ್ಳೆಚುಕ್ಕಿ ಮತ್ತು ಹಳದಿ ರೋಗ ನಿರಂತರವಾಗಿ ಬಾಧಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ವಾಣಿಜ್ಯ ಕೃಷಿಯಾಗಿರ್ತದೆ. ಇಲ್ಲಿನ ಆರ್ಥಿಕತೆಯಲ್ಲಿ ದೊಡ್ಡ ಪಾಲು ವಹಿಸುವಂಥದ್ದು ಅಡಿಕೆ ಕೃಷಿ. ಇಡೀ ದೇಶದಲ್ಲಿ ಅಡಿಕೆಗೆ ಮಾರುಕಟ್ಟೆ, ಅಡಿಕೆಯ ಕೃಷಿಯಾಗುವಂತಹ ಒಂದು ಪ್ರದೇಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಅಡಿಕೆ ಮಾರ್ಕೆಟ್ ಅಂತ ಹೇಳಿದರೆ ಅದು ಪುತ್ತೂರು ಮಾರ್ಕೆಟ್ ಆಗಿರ್ತದೆ, ಹೆಸರುವಾಸಿ ಅದು ಶಿವಮೊಗ್ಗ ಮತ್ತು ಪುತ್ತೂರು. ಆದ ಕಾರಣ ಇಲ್ಲಿನ ಆರ್ಥಿಕತೆಯಲ್ಲಿ ದೊಡ್ಡ ಪಾಲಿದೆ. ಅಡಿಕೆಯನ್ನು ನಂಬಿದಂತಹ ದೊಡ್ಡ ಸಂಖ್ಯೆಯ ರೈತರು ಈ ಜಿಲ್ಲೆಯಲ್ಲಿದ್ದಾರೆ. ಅವರಿಗೆ ನಿರಂತರವಾಗಿ
ಈ ರೋಗಗಳು ಆ ಅಡಿಕೆಗೆ ಬಾಧಿಸುವ ಕಾರಣ ಒಂದು ಕೆಲವು ವರ್ಷಗಳಿಂದ 4-5 ವರ್ಷಗಳಿಂದ ರೈತರು ಕಂಗಾಲಾಗಿದ್ದಾರೆ. ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಅಡಿಕೆ ಕೃಷಿಗೆ ಒಂದು ಬೆಂಬಲ ಬೆಲೆಯನ್ನು ಕೂಡ ಸರ್ಕಾರ ಘೋಷಿಸಬೇಕು. ಅದು ಕಾಟಾಚಾರಕ್ಕೆ ಬೇಕಾಗಿ ಘೋಷಿಸುವುದು ಬೇಡ. ಮತ್ತೊಂದು, ಕರಾವಳಿಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರವನ್ನು ಕೂಡ ಸ್ಥಾಪಿಸಬೇಕು ಅಂತ ಹೇಳುವಂತಹ ಈ 10 ಬೇಡಿಕೆಗಳನ್ನು, ದಕ್ಷಿಣ ತುಂಬ ಬೇಡಿಕೆಗಳಿದೆ. ನಾವೀಗ ಪ್ರಮುಖವಾದಂಥ 10 ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಅದನ್ನು ಈ ಬಜೆಟ್ನಲ್ಲಿ ಸರ್ಕಾರ ಅದನ್ನು ಮಂಡನೆ ಮಾಡಬೇಕು, ಅದನ್ನು ಘೋಷಣೆ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದ ಅನುದಾನವನ್ನು ಕೂಡ ಮೀಸಲಿಡಬೇಕು. ಇದಕ್ಕೆ ಬೇಕಾಗಿ ಜಿಲ್ಲೆಯ ಎಲ್ಲ ಜನರು ಕೂಡ ಪಕ್ಷಭೇದ ಮರೆತು ಧ್ವನಿ ಎತ್ತಬೇಕು. ನಮ್ಮ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಒತ್ತಡ ಹೇರುವಂಥ ಕೆಲಸ ಮಾಡಬೇಕು. ಮತ್ತು ಮಾನ್ಯ ಪತ್ರಕರ್ತರಾದ ತಾವೆಲ್ಲರೂ ಕೂಡ ಈ ಬಗ್ಗೆ, ಇದು ಜಿಲ್ಲೆಯ ಬೇಡಿಕೆಯಾಗಿರ್ತದೆ. ಇದಕ್ಕಾಗಿ ಇದನ್ನು ಇವತ್ತು SDPI ನಿಮ್ಮ ಮುಂದೆ ಇಡ್ತಾ ಇದೆ. ಇದರ ಬಗ್ಗೆ ಮುಂದಿನ ದಿವಸಗಳಲ್ಲಿ ನೀವು ಕೂಡ ಸರ್ಕಾರವನ್ನು ಒತ್ತಡ ಹೇರುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಯಾವುದು? ಈಗಾಗಲೇ ನಾವು ಇದನ್ನು ಸಲ್ಲಿಸಿದ್ದೇವೆ. ಈಗಾಗಲೇ ನಾವು ಜನತಾ ಕಲ್ಯಾಣ ಬಜೆಟ್ ಅಂತ ಹೇಳುವಂಥದ್ದನ್ನು ನಾವು ಸಲ್ಲಿಸಿದ್ದೇವೆ. ಮತ್ತು ಈ ಬೇಡಿಕೆಗಳನ್ನು ನಾವು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರುಗಳ ಮೂಲಕ ಒಂದು 2 ತಿಂಗಳ ಹಿಂದೆಯೇ ನಾವು, ಅಂದರೆ ಈ ಒಂದು ಬಜೆಟ್ ಮಾಡುವಾಗ ಆ ಬಜೆಟ್ಟಿಗೆ ಒಂದು 15-20 ದಿವಸಗಳ ಮೊದಲೇ ಅದರೆಲ್ಲ ಪೂರ್ವಭಾವಿ ಸಭೆಗಳೆಲ್ಲ ಮುಗಿದು ಅದು ಅಂತಿಮ ಆಗಿರ್ತದೆ. ಇವತ್ತು ನಾವು ಸಾರ್ವಜನಿಕವಾಗಿ ಇದನ್ನು ಇಡ್ತಾ ಇದ್ದೇವೆ. ಇದನ್ನು ಸರ್ಕಾರಕ್ಕೆ ನಾವು ಸುಮಾರು 2 ತಿಂಗಳ ಹಿಂದೆಯೇ, ಅದು ಕಳೆದ ಬಜೆಟ್ ಆಗುವಾಗಲೂ ಕೂಡ ನಾವು ದಿನೇಶ್ ಗುಂಡೂರಾವ್ ಅವರ ಮೂಲಕ ನಾವು ಸರ್ಕಾರಕ್ಕೆ ಎಲ್ಲ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ಆದರೆ ಆ ಬೇಡಿಕೆಗಳನ್ನು ಈಡೇರಿಸಿದಂಥ ಕಾರಣಕ್ಕಾಗಿ ಈ ವರ್ಷವೂ ಸಲ್ಲಿಸಿದ್ದೇವೆ. ಇವತ್ತು ಪುನಃ ನಾವು ಸಾರ್ವಜನಿಕವಾಗಿ ವಿಚಾರವನ್ನು ಇಲ್ಲಿ ಇಡ್ತಾ ಇದ್ದೇವೆ ಮಾಧ್ಯಮಗಳ ಮುಂದೆ. ಇಲ್ಲ, ನಮ್ಮ ಪಕ್ಷದ ರಾಜ್ಯ ಸಮಿತಿ ಮತ್ತು ಆಯ್ದ ಕೆಲವು ಜಿಲ್ಲಾ ಸಮಿತಿಯ ಮುಖಂಡರನ್ನೊಳಗೊಂಡಂತಹ ಒಂದು 10 ಮಂದಿಯ ತಂಡ ಅದು. ಅದರಲ್ಲಿ ನಾವು ಸಜೆಷನ್ಗಳನ್ನು ಹೊರಗಿನಿಂದ, ಆರ್ಥಿಕ ತಜ್ಞರಿಂದ, ಅದೇ ರೀತಿ ರಾಜಕೀಯ ವಿಶ್ಲೇಷಕರಿಂದ ನಾವು ಸಜೆಷನನ್ನು ತೆಕ್ಕೊಂಡಾಗಿರ್ತದೆ. ಈ ವರದಿಯನ್ನು ಈ ರಾಜ್ಯ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ರಾಜ್ಯ ಮಟ್ಟದ್ದು ನಾವು ತಯಾರು ಮಾಡಿದ್ದು. ಸರ್ಕಾರಿ ಮೆಡಿಕಲ್ ಕಾಲೇಜು ಅಥವಾ ಬೇರೆ ಅಭಿವೃದ್ಧಿ ಅಥವಾ ಸಂಚಾರಿ ಪೀಠ ಮಾಡಬೇಕಂತ ಹಲವಾರು ವರ್ಷಗಳಿಂದ ಒಂಥರ ಪದೇ ಹೊರಬರ್ತಿದೆ, ಬೇಡಿಕೆ ಸಲ್ಲಿಸ್ತಾರೆ. ಆದರೆ ಇಲ್ಲಿನ ಶಾಸಕರಿಗೆ ಅಥವಾ ಸ್ಪೀಕರ್ಗೆ ಇಚ್ಛಾಶಕ್ತಿ ಇಲ್ಲ ಅಂತ. ಒಂದನೇದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ತುಂಬ ಉದಾರಿಗಳು, ಪ್ರಶ್ನೆ ಮಾಡುವುದು ಬಹಳ ಕಡಿಮೆ. ಅದನ್ನೇ ನಮ್ಮ ಆಡಳಿತ ಮಾಡುವಂಥ ಸರ್ಕಾರ, ಜನಪ್ರತಿನಿಧಿಗಳು ದೌರ್ಬಲ್ಯ ಅಂತ ಭಾವಿಸಿಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಮಾಡುವುದಿಲ್ಲ. ಮೇಲೆ ಬಯಲುಸೀಮೆ, ಹೈದರಾಬಾದ್ ಕರ್ನಾಟಕ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕದಲ್ಲಿ ಹೋದರೆ ಅಲ್ಲಿನ ಜನಪ್ರತಿನಿಧಿಗಳು ಅವರು ಇಚ್ಛಾಶಕ್ತಿಯೊಂದಿಗೆ ಕೆಲಸ ಮಾಡ್ತಾರೆ. ಯಾವ ಪಕ್ಷ ಬೇಕಾದರೆ, ನಾವು ಪಕ್ಷ ರಾಜಕೀಯದಲ್ಲಿ ಮಾತಾಡ್ತಾ ಇಲ್ಲ. ಆ ಜನಪ್ರತಿನಿಧಿಗಳು ಆ ನಾಡಿಗೆ ಏನಾದರೂ ತರಬೇಕು ಅಂತ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಚುನಾವಣೆ ಬರುವಾಗ ಕೋಮು ಭಾವನೆಯನ್ನು ಕೆರಳಿಸುವುದು, ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವುದು ಬಿಟ್ಟರೆ ಅಭಿವೃದ್ಧಿಯ ಪರವಾಗಿ ಒಂದೇ ಒಂದು ಧ್ವನಿಯನ್ನು ಅವರು ವಿಧಾನಸೌಧದಲ್ಲಿ ಕೂಡ ಎತ್ತಿದಂಥ ಉದಾಹರಣೆಗಳಿಲ್ಲ. ಜನರು ಇಲ್ಲಿನ ಕ್ವಶ್ಚನ್ ಮಾಡುವುದಿಲ್ಲ. ನಾನು ಹೇಳುವುದು, ನಾವು ಕ್ವಶ್ಚನ್ ಮಾಡಬೇಕು. ಇಲ್ಲಿ ಮೆಡಿಕಲ್ ಕಾಲೇಜ್ ಯಾಕೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಈ ಸರ್ಕಾರ ಯಾಕೆ ಇಲ್ಲಿ ಮೆಡಿಕಲ್ ಕಾಲೇಜ್ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇಲ್ಲಿ ರಿಸಲ್ಟ್ ಬರುವಾಗ SSLCಯಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಇದೇ ಕರಾವಳಿ ಜಿಲ್ಲೆಗಳಿಗೆ ಬರ್ತಾ ಇದೆ. ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಒಂದು ಮೆಡಿಕಲ್ ಕಾಲೇಜ್ ಅಂತ ಹೇಳುವಂಥದ್ದು ಅವರ ಆ ಕನಸು, ಅದು ಕನಸಾಗಿಯೇ ಉಳಿತಾ ಇದೆ, ಅದು ನನಸಾಗ್ತಾ ಇಲ್ಲ. ಆದ ಕಾರಣ ಸರ್ಕಾರಿ ಉದ್ಯೋಗದಲ್ಲಿಯೂ ಕೂಡ ಹಾಗೆ IPS, IAS ನಂತಹ ಕೋಚಿಂಗ್ ಸೆಂಟರ್ಗಳು ಇಲ್ಲಿ ಬರಬೇಕು. ನಮ್ಮ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೀಬೇಕು. ಅವರು ಕೂಡ ಈ ಸಮಾಜದಲ್ಲಿ ಭಾಗಿಯಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ವಿನಂತಿ. ಇವತ್ತು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಇಲ್ಲಿನ ಎಲ್ಲರೂ ಕೂಡ ತಾಂತ್ರಿಕ ವಿದ್ಯಾಭ್ಯಾಸ ಮಾಡುವಂಥದ್ದು, ವಿದೇಶಗಳಿಗೆ ಹೋಗಿ ದುಡಿಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರ ಟ್ಯಾಲೆಂಟನ್ನು ಇಲ್ಲಿ ಉಪಯೋಗಿಸಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ನಾವು ಅದನ್ನು ಸರ್ಕಾರದ ಮುಂದೆ ಆ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಒಂದು ಸರ್ಕಾರಿ ಕಾಲೇಜ್, ಕಾನೂನು ಕಾಲೇಜು ಬಂದರೆ ಅದೆಷ್ಟೋ ವಿದ್ಯಾರ್ಥಿಗಳು ನಾಳೆ LLB ಮಾಡಿ ಅಡ್ವೊಕೇಟ್, ನ್ಯಾಯಾಧೀಶರಾಗಿ ಬರಲಿಕ್ಕೆ ಸಾಧ್ಯ ಇದೆ. ಆ ವ್ಯವಸ್ಥೆ ಇಲ್ಲಿ ಇಲ್ಲ.
ಮುಂಬೈ ಈ ಕಡೆ ಸರ್ಕಾರದ ಬಳಿ ಬಜೆಟ್ ಮಂಡಿಸುವಂತೆ ಕಾಂಗ್ರೆಸ್ಸಿನ ಮುಗ್ಗಟ್ಟಿದೆ ಮಾತು ಕೇಳಿದಂತೆ ಈ ಸಲ ಈಡೇರುವ ನಿಜವಾದ ಆಶಯ ನಿಮಗೆ ಉಂಟಾ? ನಾವು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ, ಸರ್ಕಾರಕ್ಕೆ ಹಕ್ಕೊತ್ತಾಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಜೆಟ್ ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಈ ತೆರಿಗೆ ದುಡ್ಡನ್ನು ಯಾವ ರೀತಿಯಲ್ಲಿ ಸರಿದೂಗಿಸುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಕಳೆದ ಬಜೆಟ್ನಲ್ಲಿ ಇಲ್ಲಿ ಗ್ಯಾರಂಟಿಗಳ ಲೆಕ್ಕಾಚಾರಗಳನ್ನು ಸರಿದೂಗಿಸಲಿಕ್ಕೆ ಬೇಕಾದಂಥ ಒಂದು ಸರ್ಕಸ್ಸನ್ನಾಗಿರುತ್ತೆ ಸರ್ಕಾರ ಮಾಡಿದಂಥದ್ದು. ಹಿಂದುಳಿದ ಇಲಾಖೆಗೆ ಅಲ್ಪಸಂಖ್ಯಾತ ಇಲಾಖೆಗೆ 0.8% ಆಗಿರ್ತದೆ ಟೋಟಲ್ ಬಜೆಟಿನ ಅನುದಾನವನ್ನು ಕೊಟ್ಟದ್ದು, ಅಂದರೆ 3,000 ಕೋಟಿ ರೂಪಾಯಿ. ಅದು ಕೂಡ ವಿನಿಯೋಗ ಆಗಲಿಲ್ಲ. ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಂಥದ್ದು ವಿನಿಯೋಗ ಆಗಲಿಲ್ಲ. ಆದ ಕಾರಣ ನಾವು ಬೇಡಿಕೆ ಇಡುವಂಥದ್ದು, ಇದು ಜನರ ಬಜೆಟ್, ಜನತಾ ಬಜೆಟ್. ಇದನ್ನು ಸರ್ಕಾರ ಮಂಡನೆ ಮಾಡಬೇಕು. ಇಲ್ಲಿನ ಆರೋಗ್ಯ ಕ್ಷೇತ್ರ, ಅದೇ ರೀತಿ ಶಿಕ್ಷಣ ಕ್ಷೇತ್ರ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸುವಂತಹ ವ್ಯವಸ್ಥೆಯಲ್ಲಿ ಆ ಅನುದಾನವನ್ನು ಮೀಸಲಿಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ನಾವು ಇವತ್ತು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೇವೆ. ಸರ್ಕಾರ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು. ಕಳೆದ ಬಜೆಟ್ನಲ್ಲಿ ಸುಮಾರು 8 ಕಡೆಯಲ್ಲಿ ಮೆಡಿಕಲ್ ಕಾಲೇಜು, ಅದೇ ರೀತಿ ಜಯದೇವ, ನಿಮಾನ್ಸ್ ಆಸ್ಪತ್ರೆಗಳ ಘಟಕವನ್ನು ಸ್ಥಾಪನೆ ಮಾಡಿದ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಅಲ್ಲಿ ಎಲ್ಲಿಯೂ ಕೂಡ ಬೇಡಿಕೆ ಬರಲಿಲ್ಲ. ಸಾರ್ವಜನಿಕರಿಂದ ಬಂದ ಬೇಡಿಕೆ ಅಲ್ಲ, ಅಲ್ಲಿನ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹೇರಿಕೊಂಡು ಆ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಇವತ್ತು ಸಾರ್ವಜನಿಕರು ಬೇಡಿಕೆ ಮಾಡ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬೀದಿಗಿಳಿಲಿಕ್ಕೆ ತೊಡಗಿದ್ದಾರೆ. ಅಂದರೆ ಇಲ್ಲಿ ಇದು ಅತ್ಯಗತ್ಯ ಇದೆ. ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳುವಂಥದ್ದು ಕೂಡ ಬೇಡಿಕೆಯಾಗಿದೆ. ಮಂಗಳೂರಿನಲ್ಲಿರುವಂತಹ ಮೆಡಿಕಲ್ ಮಾಫಿಯಾ ಯಾವ ರೀತಿಯಾಗಿ ಅಟ್ಟಹಾಸ ಮೆರೀತಾ ಇದೆ ಅಂತ ಗೊತ್ತಿದೆ. ಒಂದು ಚಿಕ್ಕ ಜ್ವರ ಆಗಿ ಹಾಸ್ಪಿಟಲ್ಗೆ ಹೋದರೆ ಹೊರಗೆ ಬರುವಾಗ 25-30 ಸಾವಿರ ರೂಪಾಯಿ ಖರ್ಚು ಆಗ್ತದೆ. ಅಂತಹ ನಗರದಲ್ಲಿ ಒಂದು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. ಇದು ಜನರ ಬೇಡಿಕೆ. ಇದು ಸರ್, ಒಂದು ವೇಳೆ ಅಪೋದಾಯಗಳನ್ನು ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡದಿದ್ರೆ ಏನು ಮಾಡ್ತಾರೆ? ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ಬ್ರಹ್ಮರಗೌಡರ ಟೋಲ್ಗೇಟ್ ಸೈನ್ಸ್ ಅಂತ ಹೌದು. ಅದರ ಬಗ್ಗೆ ಅದರ ಹೋರಾಟ ಆಗಿದೆ. ಎಲ್ರಿಗೂ ನಮಸ್ಕಾರ. ಟೋಲ್ಗೇಟ್ ವಿಚಾರದಲ್ಲಿ ನಾವು ಈಗಾಗಲೇ ಒಂದು ಜಾಥಾ ಕೂಡ ನಡೆಸಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ನಾವು ಮಾನ್ಯ ಇಲ್ಲಿಯ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಜೊತೆ ಕೂಡ ಮಾತುಕತೆ ನಡೆಸಿದ್ದೇವೆ. ಒಂದು ಪಾಸಿಟಿವ್ ಆದಂಥ ಒಂದು ರೆಸ್ಪಾನ್ಸ್ ಕೂಡ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿ ಜೊತೆ ಕೂಡ ನಾವು ಅವರ ಕಚೇರಿಗೆ ತೆರಳಿಕೊಂಡು ನಾವು ಮಾತಾಡಿದ್ದೇವೆ. ಅದೇ ರೀತಿ ನ್ಯಾಷನಲ್ ಹೈವೇ ಅಥಾರಿಟಿ ಜೊತೆ ಕೂಡ ಅಲ್ಲಿ ಅಸಮರ್ಪಕ ಮತ್ತು ಅವೈಜ್ಞಾನಿಕತೆಯಿಂದ ಕೂಡಿದಂಥ ಅದನ್ನು ಪರಿಪಾಠವಾಗಿ ಅವರಿಗೆ ಕಂಪ್ಲೀಟ್ ಆದಂಥ ಒಂದು ಡೀಟೇಲನ್ನು ಕೂಡ ನಾವು ಅವರಿಗೆ ಹೇಳಿದ್ದೇವೆ. ಇದರ ಮುಂದುವರಿದ ಭಾಗವಾಗಿ ನಾವು ನಾಳೆ 1 ದಿವಸದ ಧರಣಿಯನ್ನು ನಡೆಸಲಿಕ್ಕೆ ಕೂಡ ನಾವು ಸಿದ್ಧರಾಗಿದ್ದೇವೆ. ಅದನ್ನು ಕೂಡ ನಾವು ಈಗಾಗಲೇ ಎಲ್ಲ ಯೋಜನೆಯನ್ನು ರೂಪಿಸಿದ್ದೇವೆ. ನಾಳೆ 1 ದಿನದ ಧರಣಿ ನಾವು ನಡೆಸ್ತಾ ಇದ್ದೇವೆ. ಈ ಹೋರಾಟವನ್ನು ನಾವು ಇಲ್ಲಿಗೆ ಮುಗಿಸುವಂಥದ್ದಲ್ಲ. ಖಂಡಿತವಾಗಿಯೂ ನಾವು ಅಲ್ಲಿ ಏನು ಟೋಲ್ಗೇಟ್ ಇದೆ ಅದನ್ನು ರದ್ದುಗೊಳಿಸದೆ ನಾವು ಈ ಒಂದು ಹೋರಾಟದಿಂದ ಹಿಂದೆ ಸರಿಯುವ ಒಂದು ಪ್ರಶ್ನೆಯೇ ಇಲ್ಲ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ. ಟೋಲ್ಗೇಟ್ ಪಕ್ಕದಲ್ಲಿ. ಹೌದು. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಸಲ್ಲಿಸಿದ್ದೇವೆ. ನಾವು ಬೆಂಗಳೂರಲ್ಲಿ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದೇ ರೀತಿ ಜನಪ್ರತಿನಿಧಿಗಳಿಗೆ ನಾವು ಇವತ್ತಿನಿಂದ ನಾಳೆವರೆಗೆ ಏನು ಮಾಡ್ತೇವೆ, ನಾಳೆ ಅಥವಾ ನಾಳಿದ್ದು ಅವರ ಹೋಗಿ ಇದರ ಬಗ್ಗೆ ಡಿಟೇಲ್ ಆಗಿ ಅವ್ರ ಹತ್ರ ಮಾತಾಡ್ತೇವೆ. ಅದೇ ರೀತಿ ಇಲ್ಲಿ ಯಾರು ಸರ್ಕಾರಕ್ಕೆ ಇನ್ಫ್ಲುಯೆನ್ಸ್ ಮಾಡುವಂಥ ಕೆಲವು ಪೊಲಿಟಿಷಿಯನ್ ಇದ್ದಾರೆ, ಅಂದರೆ
ಲಾಸ್ಟ್ ಟೈಮ್ MLA ಕಂಟೆಸ್ಟ್ ಮಾಡಿದವರು, ಬೇರೆ ಬೇರೆ ಏನು ಅಧಿಕಾರದ ಹುದ್ದೆಯಲ್ಲಿರುವಂಥವ್ರು, ಅವರನ್ನು ಸಹ ಮುಖತಃ ಭೇಟಿಯಾಗಿ ಅವರಿಗೂ ಸಹ ಇದರ ಬಗ್ಗೆ ಒಂದು ಸ್ಪಿರಿಟನ್ನು ಟ್ರಾನ್ಸ್ಫರ್ ಮಾಡಿ ಅವರೊಂದಿಗೆ ಸಹ ಒತ್ತಡ ಏರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ಒಂದು ಯಾರೆಲ್ಲ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡ್ತಾರ ಅಥವಾ ಅವರೊಂದಿಗೂ ಸಹ ನಾವಿದ್ದೇವೆ, ನಮ್ಮೊಂದಿಗೆ ಯಾರೆಲ್ಲ ಮುಕ್ತವಾಗಿ ಬರ್ತಾರೆ ಅವರೊಂದಿಗೆ ಸೇರಿಸಿ ನಾವು ಈ ಒಂದು ಹೋರಾಟವನ್ನು ಮುಂದುವರಿಸ್ತೇವೆ. ಟೋಲ್ಗೇಟ್ ವಿಚಾರದಲ್ಲಿ ಕಳೆದ ಟೋಲ್ಗೇಟ್ ಟೋಲ್ ಚಲೋ ಅಂತ ಹೇಳುವಂಥ ಒಂದು ರ್ಯಾಲಿ ಹೋಗುವಾಗಲೇ ನಾವಲ್ಲಿ ನಮ್ಮ ಸ್ಪಷ್ಟಪಡಿಸಿದ್ದೇವೆ. ನಾವು ಈ ಟೋಲ್ಗೇಟ್ ವಿಚಾರದಲ್ಲಿ ನಮ್ಮೊಂದಿಗೆ ಯಾರೆಲ್ಲ ಪ್ರಗತಿಪರರು, ನಾಡಿನ ಪ್ರಜ್ಞಾವಂತರು ಬರ್ತಾರೆ ಅಥವಾ ರಾಜಕೀಯ ರಹಿತವಾಗಿ ಒಂದು ಹೋರಾಟ ಮಾಡಬೇಕು, ಈ ರಾಜಕೀಯ ಪಕ್ಷದ ಹೆಸರಿನಲ್ಲಿ ಬೇಡ ಅಂತ ಹೇಳುವ ನಿಟ್ಟಿನಲ್ಲಿ ಬರ್ತಾರೆ, ನಾವು ನಮ್ಮ ಧ್ವಜವನ್ನು ಕೆಳಗಿಳಿಸಿ ಆ ವೇದಿಕೆಯಲ್ಲಿ ಒಂದಾಗಿ ರಾಜಕೀಯ ರಹಿತವಾಗಿ ಹೋರಾಟ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಬಹಿರಂಗವಾಗಿ ನಾವು ಹೇಳಿದ್ದೇವೆ. ಈಗಲೂ ಅದಕ್ಕೆ ಬದ್ಧರಾಗಿದ್ದೇವೆ. ಅದೇ ರೀತಿ ಎಲ್ಲ ಹೋರಾಟಗಳು ಇದು 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 ನಮಗೆ ರಾಜಕೀಯ ಉದ್ದೇಶ ಅಲ್ಲ, ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಈ ವಿಚಾರವನ್ನು ನಾವು ತೆಗೆದಿದ್ದೇವೆ ಅಷ್ಟೇ. ಇದು ಹೋರಾಟ ಮುಂದುವರಿಯುವುದಾದರೆ ರಾಜಕೀಯ ರಹಿತವಾಗಿ ಯಾರೆಲ್ಲ ಬರ್ತಾರೆ ಒಟ್ಟಿಗೆ ಸೇರಿ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ತಯಾರಾಗಿದೆ. ಯಾವ ವಿಚಾರದಲ್ಲಿ? ಹೌದೌದು. ಅಲ್ಲ, ನಾವು ಈಗ ಬ್ರಹ್ಮರಗೊಟ್ಲು ಟೋಲ್ಗೇಟ್ ವಿಚಾರದಲ್ಲಿ ನಾವು ಮಾತ್ರ ಈಗಲೂ ಹೋರಾಟ ಮಾಡ್ತಾ ಇರುವಂಥದ್ದು, ಬೇರೆ ಯಾರು ಮಾಡ್ತಾ ಇಲ್ಲ. ಅದೇ ನಾವು ಹೇಳಿದ್ದೇವೆ, ಈ ವಿಚಾರದಲ್ಲಿ ಎಲ್ಲರೂ ಜೊತೆ ಸೇರಿದರೆ ನಮ್ಮ ಧ್ವಜವನ್ನು ಕೆಳಗಿಟ್ಟು ಒಟ್ಟಿಗೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಬ್ರಹ್ಮರಗೊಟ್ಲು ಟೋಲ್ಗೇಟ್ ವಿಚಾರವನ್ನು ಈಗ ನಾವು ತಗೊಂಡದ್ದು ಇಶ್ಯೂ ಆಗಿ, ಅದು ಅವರು ನಂತೂರು ರೋಡಿನ ವಿಚಾರವನ್ನು ತಗೊಳ್ಳುವಾಗ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಮೆನ್ಷನ್ ಮಾಡಿ ನಾವು ಕೂಡ ಅವರಿಗೆ ಅದೇನು ತೊಂದರೆ ಏನಿಲ್ಲ, ಅವರೊಟ್ಟಿಗೆ ಹೋಗ್ಲಿಕ್ಕೂ ನಾವು ರೆಡಿ ಇದ್ದೇವೆ. ಅವರು ನಮ್ಮೊಂದಿಗೆ ಬಂದರು, ಒಟ್ಟಿಗೆ ಮಾಡಲಿಕ್ಕೂ ನಾವು ರೆಡಿ ಇದ್ದೇವೆ. ನಾವು ಅದಿಲ್ಲಿನ ಉಸ್ತುವಾರಿ ಸಚಿವರು, ಮಾಜಿ ಉಸ್ತುವಾರಿ ಸಚಿವರಾದಂಥ ರಮನಾಥ್ ರೈಗಳಲ್ಲಿ ಕೂಡ ಹೇಳಿದ್ದೇವೆ, ಒಟ್ಟಿಗೆ ಮಾಡುವುದಾದರೆ ನಾವು ಮಾಡಲಿಕ್ಕೆ ನಾವು ತಯಾರಿದ್ದೇವೆ, ನೀವು ಬಂದರೆ ನಾವು ಕೂಡ ರೆಡಿ ಇದ್ದೇವೆ, ಅಲ್ಲ ನಾವು ಬೇಕಾದರೆ ನಿಮ್ಮೊಂದಿಗೂ ಬರಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುವಂಥದ್ದನ್ನು ನಾವು ಅವರಲ್ಲಿ ಕೂಡ ಹೇಳಿದ್ದೇವೆ. ಆಯ್ತಲ್ಲ, ಮುಗಿಸ್ಬೋದಾ? ಬೇರೆ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದಂಥ ಅನ್ವರ್ ಸಾದತ್ ಭುಜತ್ತೂರು, ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಮುನೀಶ್ ಅಲಿ, ಮಂಗಳೂರು ನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಜಮಾಲ್ ಜೋಕಟ್ಟೆ, ಮಂಗಳೂರು ನಗರ ಜಿಲ್ಲೆಯ ಕಾರ್ಯದರ್ಶಿ ನಿಸಾರ್ ಮರವರು, ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯದರ್ಶಿಯಾದಂಥ ಅಶ್ರಫ್ ತಲಪಾಡಿ, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ನಾವಿಲ್ಲಿ ಕೊನೆಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ಊಟದ ವ್ಯವಸ್ಥೆ